ಮಕ್ಕಳ ಕಲರವವಿಲ್ಲದೆ ಶಿಕ್ಷಕರ ಗಂಭೀರ ಸ್ವರವಿಲ್ಲದೆ ಸ್ತಬ್ಧವಾಗಿದ್ದ ಶಾಲೆಗಳಲ್ಲಿ ಕಲಿಕೆ ಬೋಧನಾ ಚಟುವಟಿಕೆ ಮತ್ತೆ ಗರಿಗೆದರಿದೆ. ಕಳೆದ 20 ತಿಂಗಳಿಂದ ಬಿಕು ಎನ್ನುತ್ತಿದ್ದ ಶಾಲೆಗಳಲ್ಲಿ ಮತ್ತೆ ಮೊದಲಿನ ಕಳೆ ಮರಳಿದೆ. ರಾಜ್ಯದಾದ್ಯಂತ ಪ್ರಾಥಮಿಕ ಪ್ರೌಢಶಾಲೆಗಳಲ್ಲಿ 1ರಿಂದ 5ನೇ ತರಗತಿಯವರೆಗೆ ಭೌತಿಕ ತರಗತಿಗಳು ಅಕ್ಟೋಬರ್ 25ರಂದು ಆರಂಭವಾಗಿವೆ. ಕೋವಿಡ್ ಸಾಂಕ್ರಾಮಿಕ ಕಾರಣ 1 ವರ್ಷ 8 ತಿಂಗಳಿಂದ ಮುಚ್ಚಿದ್ದ ತರಗತಿಯ ಕೊಠಡಿಗಳು ಮತ್ತೆ ತೆರೆದುಕೊಂಡಿವೆ. ಶಾಲೆ ಪ್ರಾರಂಭಿಸಿರುವುದರಿಂದ ಬಹಳಷ್ಟು ಖುಷಿಯಾಗಿದೆ. ಶಾಲೆಗೆ ಬಂದು ಈಗ 1.5 ವರ್ಷ ಕಳೆಯಿತು. ಈಗ ಅದೇ ಸ್ಟಾರ್ಟ್ ಆಗಿದೆ ಅಲ್ಲ, ನಮಗೆಲ್ಲರಿಗೂ ಖುಷಿ. ಅಂದರೆ ಶಾಲೆಯಲ್ಲಿ ಇರುವಾಗ ಒಂದು ಟೀಚರ್ಸ್ ತುಂಬ ಒಳ್ಳೆಯ ರೀತಿಯಲ್ಲಿ ಹೇಳಿಕೊಟ್ಟು, ನಾವು ಹೇಳಿದ ಹಾಗೆ ಆಗೋದಿಲ್ಲ, ಟೀಚರ್ಸ್ ತುಂಬ ಒಳ್ಳೆಯ ರೀತಿಯಲ್ಲಿ ಹೇಳಿಕೊಟ್ಟು ಶಾಲೆ ಮಕ್ಕಳು ಇನ್ನು ಮುಂದಕ್ಕೆ ಇನ್ನು ಯಾವ ರೀತಿಯಾದ ಕೊರೋನಾ ಹೋಗಬೇಕು, ಬರಬಾರ್ದು, ಇನ್ನು ಯಾವ ಸಮಸ್ಯೆಯೂ ಬರಬಾರ್ದು ಅಂತ ನಮ್ಮದೊಂದು ಆಸೆ. ಆಗಿ ಅಂಜಿಕೆ ಏನಿಲ್ಲ ನಮಗೆ ಶಾಲೆಯಲ್ಲಿ, ಅಂದರೆ ಧೈರ್ಯ ಬಂದಿದೆ, ಏನಾಗಲಿಕ್ಕಿಲ್ಲ ಎಂಬ ಒಂದು ನಂಬಿಕೆ ಇದೆ ನಮಗೆ. ಈಗ 3ನೇ ಕ್ಲಾಸ್ ಆಯಿತು, ಇಷ್ಟು ವರ್ಷ ರಜೆ ಇತ್ತು, ಇನ್ನು ಮುಂದೆ ಕಲಿಸ್ತೇವೆ ಮಕ್ಕಳನ್ನು. ಇಲ್ಲ ಸಮಸ್ಯೆ ಆಗಲಿಕ್ಕಿಲ್ಲ ಅಂತ ಧೈರ್ಯದಲ್ಲಿ ಕಲಿಸುವುದು ನಾವು. ಇನ್ನು ಮುಂದೆ ಕಲಿಸ್ತೇವೆ ಅಂತೇಳಿ ಒಂದು ಧೈರ್ಯ ಉಂಟು ನಮಗೆ. ಹಾಗೆ ಮುಂದೆಗೆ ಇನ್ನು ಶಾಲೆಗೆ ಕಲಿಸ್ತೇವೆ ಅಂತೇಳಿ, ಮಕ್ಕಳು ಓದಬೇಕು ಬರಿಬೇಕು ಅಂತೇಳಿ ನಮ್ಮ ಒಂದು ಆಸೆ, ಎಲ್ಲರ ತಾಯಿಯಂದಿರದ್ದು ಅಂತೇಳಿ ಅಷ್ಟೇ. ಕಲಿಸ್ತೇವೆ ಅಂತೇಳಿ ಮನೆಯಲ್ಲಿರುವಾಗ ಬರೆಯುವುದು ಓದುವುದು ಎಲ್ಲ ಇತ್ತು, ಆಟ ಜಾಸ್ತಿ ಇತ್ತು ಸ್ವಲ್ಪ ಅಂತೇಳಿ. ಹಾಗೆ ಪರ್ಲಡ್ಕ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ನಡೆದ ಶಾಲಾ ಪ್ರಾರಂಭೋತ್ಸವದಲ್ಲಿ ಬ್ಯಾಂಡ್ ವಾಲಕದಿಂದ ಮಕ್ಕಳನ್ನ ಅದ್ದೂರಿಯಾಗಿ ಸ್ವಾಗತಿಸಿದರು. ಬಳಿಕ ಶಿಕ್ಷಕರು ಆರತಿ ಬೆಳಗಿ ತಿಲಕ ಬಿಡುವ ಮೂಲಕ ತರಗತಿ ವಿದ್ಯಾರ್ಥಿಗಳನ್ನ ಬರಮಾಡಿಕೊಂಡರು. ಮಕ್ಕಳಿಗೆ ಖುಷಿ ತರುವ ನಿಟ್ಟಿನಲ್ಲಿ ಸಿಹಿ ತಿಂಡಿ ಹಾಗೂ ಬಣ್ಣದ ಪೆನ್ಸಿಲ್ ವಿತರಿಸಿದ್ರು. ಕಾರ್ಯಕ್ರಮದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಲೋಕೇಶ್ ಸಿ, ಶಿಕ್ಷಣ ಸಮನ್ವಯಾಧಿಕಾರಿ ಹರಿಪ್ರಸಾದ್ ಉಪಸ್ಥಿತರಿದ್ದರು. ಕೋವಿಡ್ ಮಾರ್ಗಸೂಚಿಯನ್ನು ಕಟ್ಟುನಿಟ್ಟಾಗಿ ಪಾಲಿಸುವಂತೆ ಸರ್ಕಾರ ಸೂಚಿಸಿದ್ದು, ಎಲ್ಲಾ ಶಿಕ್ಷಕರು 2 ಡೋಸ್ ಲಸಿಕೆ ಹಾಕಿರುವುದನ್ನು ದೃಢಪಡಿಸಿ ಪಾಠಕ್ಕೆ ಅವಕಾಶವನ್ನು ನೀಡಲಾಗಿತ್ತು. ಕೋವಿಡ್ನ ಎಲ್ಲ ಮಾರ್ಗಸೂಚಿಗಳನ್ನು ಪಾಲಿಸಿಕೊಂಡು ಶಾಲೆ ಪ್ರಾರಂಭಿಸಲಾಗಿದೆ. ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ನೀಡಲು ಬದ್ಧರಾಗಿದ್ದೇವೆ. ಶಿಕ್ಷಕರು ಲಸಿಕೆ ಪಡೆದುಕೊಂಡಿರುವ ಕುರಿತು ಖಾತ್ರಿಪಡಿಸಿಕೊಳ್ಳಲಾಗಿದೆ. ವಿದ್ಯಾರ್ಥಿಗಳು, ಶಿಕ್ಷಕರು ಹಾಗೂ ಪೋಷಕರಲ್ಲಿ ಕೋವಿಡ್ ಸಂಬಂಧಿಸಿದ ಲಕ್ಷಣಗಳು ಕಂಡುಬಂದಲ್ಲಿ ಅಂಥವರನ್ನ ಶಾಲಾ ಆವರಣದಿಂದ ದೂರವಿಡುವಂತೆ ಸೂಚನೆ ನೀಡಲಾಗಿದೆ. ಈ ಬಗ್ಗೆ ಯಾರೂ ಆತಂಕ ಪಡುವ ಅಗತ್ಯವಿಲ್ಲ. ಸುರಕ್ಷತೆಗೆ ಹೆಚ್ಚು ಆದ್ಯತೆಯನ್ನು ನೀಡಲಾಗಿದ್ದು, ಮಕ್ಕಳು, ಶಿಕ್ಷಕರು, ಪೋಷಕರು ಸುರಕ್ಷಿತವಾಗಿದ್ದಾರೆ ಎಂದು ಕ್ಷೇತ್ರ ಶಿಕ್ಷಣಾಧಿಕಾರಿ ಲೋಕೇಶ್ ತಿಳಿಸಿದ್ದಾರೆ. ಈ ಶೈಕ್ಷಣಿಕ ವರ್ಷ ತಡವಾಗಿ ಆರಂಭ ಆದರೂ ಸಹ ಅತ್ಯಂತ ಯಶಸ್ವಿಯಾಗಿ 1ರಿಂದ 10ನೇ ತರಗತಿಯವರೆಗಿನ ಗುಣಮಟ್ಟದ ಶಿಕ್ಷಣವನ್ನು ನೀಡುವಲ್ಲಿ ನಾವೆಲ್ಲರೂ ಬದ್ಧವಾಗಿದ್ದೇವೆ. ನಮ್ಮ ಸರ್ಕಾರ ಹಾಗೂ ಇಲಾಖೆಯ ನಿಯಮಾನುಸಾರ SOP ಏನು ನಿಯಮ ಇದೆ, ಕೋವಿಡ್-19 ನಿಯಮಾವಳಿ ಪ್ರಕಾರ ನಾವೆಲ್ಲ ಮಾರ್ಗಸೂಚಿಗಳನ್ನು ಪಾಲಿಸಿದ್ದೇವೆ, ನಿಯಮಗಳನ್ನು ಪಾಲಿಸಿದ್ದೇವೆ. ವಿದ್ಯಾರ್ಥಿಗಳಲ್ಲಿ ಅಂತರವನ್ನು ಕಾಪಾಡುವಂಥದ್ದು, ಹಾಗೆ ಶಿಕ್ಷಕರು ಸಹ ಕಡ್ಡಾಯವಾಗಿ ಮಾಸ್ಕನ್ನು ಧರಿಸುವಂಥದ್ದು, ಹಾಗೆ ಎಲ್ಲ ಶಿಕ್ಷಕರು 100% ವ್ಯಾಕ್ಸಿನೇಷನ್ನ ಪಡೆದುಕೊಂಡಿದ್ದಾರೆ, ಅದು ನಾನು ಖಾತ್ರಿಪಡಿಸ್ಕೊಂಡಿದ್ದೇನೆ. ಅದೇ ರೀತಿ ಪೋಷಕರು ಸಹ 100% ವ್ಯಾಕ್ಸಿನೇಷನ್ ಪಡೆದುಕೊಂಡಿರುವಂಥದ್ದನ್ನು ನಾನು ಗಮನಿಸಿದ್ದೇನೆ. ವಿಶೇಷವಾಗಿ 2 ಡೋಸ್ ಅಥವಾ ಸೆಕೆಂಡ್ ಡೋಸು ಕೂಡ ಪಡ್ಕೊಂಡಿರುವಂಥ ಶಿಕ್ಷಕರ ಸಂಖ್ಯೆ ಹೆಚ್ಚಾಗಿದೆ. ಸೊ ಮುಂದಿನ ದಿನಗಳಲ್ಲಿ ಯಾವುದಾದ್ರೂ ವಿದ್ಯಾರ್ಥಿಗೆ ಅಥವಾ ಪೋಷಕರಿಗೆ ಯಾವುದಾದ್ರೂ ಸಿಂಪ್ಟಮ್ಸ್ ಕಂಡು ಬಂದಲ್ಲಿ ಕೋವಿಡ್-19ಗೆ ರಿಲೇಟೆಡ್ ಆಗಿ ಅಂತಹ ವಿದ್ಯಾರ್ಥಿಗಳು, ಪೋಷಕರು, ಶಿಕ್ಷಕರು ಶಾಲೆಯ ಆವರಣಕ್ಕೆ ಹಾಜರಾಗದಂತೆ ನೋಡ್ಕೋಬೇಕು ಅನ್ನುವಂಥದ್ದು ನಾವು ಈಗಾಗಲೇ ಸೂಚನೆಯನ್ನು ಕೂಡ ನೀಡಿದ್ದೇವೆ. ಆ ದೃಷ್ಟಿಯಲ್ಲಿ ಯಾವುದೇ ಆತಂಕ ಪಡುವಂಥ ಅಗತ್ಯ ಇಲ್ಲ. ಪೋಷಕರು, ನಮ್ಮ ವಿದ್ಯಾರ್ಥಿಗಳು, ಶಿಕ್ಷಕರೆಲ್ಲರೂ ಸುರಕ್ಷಿತವಾಗಿದ್ದಾರೆ. ಸುರಕ್ಷತೆಗೆ ಹೆಚ್ಚು ಆದ್ಯತೆಯನ್ನು ಕೊಟ್ಟಿದ್ದೇವೆ ಅಂತ ಹೇಳಲಿಕ್ಕೆ ಈ ಸಂದರ್ಭದಲ್ಲಿ ಎಲ್ರಿಗೂ ಶುಭ ಹಾರೈಸಿ ನನ್ನ